ಹೆತ್ತ ತಾಯಿಯ ಕರುಳಿನ ಆಟಕ್ಕೆ ತಡೆಯನ್ನುಂಟು ಮಾಡಿತು. ಒಡನೆಯ ಸನ್ನಿಧಾನವನ್ನು ಸೇರಿಕೊಂಡೆ. ಏನೆಂಬಾದಿನ ಸ್ಥಿತಿ ಇಷ್ಟರವರೆಗೆ ಕಾಣದೇ ಇದ್ದಂತಹ ಕರಾಳ ಮುಖದ ದರ್ಶನ ನಿನ್ನ ಮಗನಿಗೆ ಆಗುತ್ತಾ ಇದೆ. ಇದಕ್ಕೆ ಕಾರಣ ಏನೋ ನಾನು ತಿಳಿಯಲಾಗಿ ಹೋದೆ. ಬರಿದಾದಂತಹ ಹಾಡೆ ಅನಾಥವಾಗಿ ತಿರುಗುತ್ತಿರುವಂತಹ ಚಿನ್ನಾಭರಣಗಳು ಚಿಂತಿಸುತ್ತಿರುವೆಯಲ್ಲ, ಯಾಕೆ ತಾಯಿ ಎಂತಹ ಕಠಿಣ ಪರಿಸ್ಥಿತಿಯಲ್ಲಾದರೂ ಎದುರಿಸುವುದಕ್ಕೆ ಶಕ್ತನೆಂದ ಮೇಲೆ ಕಣ್ಣೀರಿಸಬೇಕಾದ ಅವಶ್ಯಕತೆ ಇಲ್ಲ. ಉಂಟಾಗಿರುವ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋಣ. ಏನು ಹೇಳಿ ಕುಮಾರ. ಸ್ವಲ್ಪ ದಿನದ ಹಿಂದೆ ನಿನ್ನ ತಂದೆ ನಾಲ್ಕು ಲೋಕವನ್ನು ಏರುತ್ತಾ ವಿಚಾರ ನಿನಗೂ ತಿಳಿದ ವಿಚಾರ ತಾನೆ. ಚಂದ್ರಾದ ಸಮರದನ್ನು ದಸೆಗೆಂದು ಬರ್ತೇನೆ, ಸ್ವರ್ಗವನ್ನು ಸ್ವಾಧೀನ ಪಡ್ತೇನೆ ನಂಬಿಕೆಯ ಮಾತನ್ನು ಹೇಳಿ ಹೋದವರು ಮಗನೇ. ಚಂದ್ರಾದ ಸಮರದನ್ನು ಸದಬೆಳೆದು ತಾನೇ ತಾನಾಗಿ ವೇದರಂತೆ ಕಂದ. ದೇವತೆಗಳನ್ನು ಸದಬಡಿದು ದೇವ ಸಿಂಹಾಸನವನ್ನು ನಡೆದಿದ್ದಾರೆ. ಹೌದು, ಆದರೆ ನೀನು ಇದಕ್ಕಾಗಿ ದುಃಖಿಸುತ್ತಿರಲಿಲ್ಲ ಎನ್ನುವುದನ್ನು ಚೆನ್ನಾಗಿ ಬಲ್ಲೆ. ಮುಚ್ಚಿಡುವ ಪ್ರಯತ್ನ ಮಾಡಬೇಡ, ನಿನ್ನಿಂದ ಸಾಧ್ಯ ಇಲ್ಲ. ನಿಜವಂದರು ಸಂತೋಷ ಚಿಕ್ಕನ ಪಾಲಿಗೆ ಬೆಳ್ಳೆ ಕುಮಾರ.
ಇದಕ್ಕೆ ತಂದೆಯ ದುರ್ಗದಲ್ಲಿ ಕೊಳ್ಳಿಸಿದವನ ಖಂಡಿತವಾಗಿ ಪ್ರತೀಕಾರವನ್ನು ಮಾಡಿ ಸಿದ್ಧ ನನಗೊಂದು ಅನುಮತಿ ನೀಡಿದ್ದೆ ಹೌದಾದಲ್ಲಿ ದೇವ ಚಿಂತನೆಯಿಂದ ಸದಾ ಅಧಿಕಾರವನ್ನು ಮರಳಿಸುತ್ತೇನೆ. ತಂದೆಯನ್ನು ಬಂದವನೇ